ಸನ್ಮಾನ್ಯ ಶ್ರೀಯುತ ಪ್ರಮೋದ್ ಸರ್ ಇವರಿಗೆ ಧನ್ಯವಾದಗಳು. ಮುಂದಿನ ಪ್ರಮಾಣ ಪತ್ರವನ್ನು ನಮ್ಮ ಕ್ರಾಫ್ಟ್ ಟೀಚರ್ ಆದ ಶ್ರೀಮತಿ ಶಾಲಿನಿ ಮೇಡಮ್ ಇವರು ವಿತರಣೆ ಮಾಡಬೇಕು ಕೇಳ್ಕೊಳ್ತಾ ಇದ್ದೀನಿ. ನವ್ಯ ಮೇರಿ, ಶಾರನ್ ಮೇರಿ, ಚಂದ್ರಿಕಾ, ಜಯಶೀಲ, ತಮನ್ನಾ, ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದಂತೆ ಶಾಲಿನಿ ಮೇಡಮ್ ಇವರಿಗೆ ವಂದನೆಗಳು. ಮುಂದಿನ ಪ್ರಮಾಣ ಪತ್ರವನ್ನು ನಮ್ಮ ಸಹಾಯಕ ಶಿಷ್ಯಾಭಿವೃದ್ಧಿ ಯೋಜನಾಧಿಕಾರಿಗಳು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಮಹಮ್ಮದ್ ಅರ್ಹಂ, ಶಿಪಾಲಿ. ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದಂಥ ಸನ್ಮಾನ್ಯ ಶ್ರೀಯುತ ಹರೀಶ್ ಸರ್ ಇವರಿಗೆ ವಂದನೆಗಳು. ಮುಂದಿನ ಪ್ರಮಾಣ ಪತ್ರವನ್ನು ಶ್ವೇತಾ ಟೀಚರ್ ಇವರು ವಿತರಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶಿಪಾಲಿ, ಆಯಿಷತ್ ಫಾಜಿಲಾ, ಜೀನತ್ ಸಬ್ನಾ, ಮನ್ವಿತ್, ಆಯುಷ್. ಪ್ರಮಾಣ ಪತ್ರವನ್ನು ನೀಡಿದಂಥ ಭರತಿಯವರಿಗೆ ವಂದನೆಗಳು. ಮುಂದಿನ ಪ್ರಮಾಣ ಪತ್ರವನ್ನು ಶ್ರೀಮತಿ ಕಲ್ಪನಾ ಮೇಲ್ವಿಚಾರಕ ನೀಡಬೇಕು ಕೇಳ್ಕೊಳ್ತಾ ಇದ್ದೀನಿ. ಅಸ್ನಾ, ಅಪ್ಲಾ, ಜೀವನ್, ಶಾಯಿನ್, ಭುವಿಕ್. ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದಂತಹ ಕಲ್ಪನೆ ಇವರಿಗೆ ವಂದನೆಗಳು. ಮುಂದಿನ ಪ್ರಮಾಣ ಪತ್ರವನ್ನು ಶ್ರೀಮತಿ ಶಂಕರಿ ಮೇಲ್ವಿಚಾರಕ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಭುವಿಕ್, ನಿಶಾಂತ್, ಚಿರಣ್ಯ, ಅಂಕಿತಾ, ಆಜ್ಮಾ ಫಾತಿಮಾ,
ಮಕ್ಕಳು ಚಪ್ಪಾಳೆ ತಟ್ಟಿ. ಅದೇ ರೀತಿ ಇನ್ನೂರು ಸಂಪನ್ಮೂಲ ವ್ಯಕ್ತಿಯ ಶ್ರೀಮತಿ ಶಾಲಿನಿ ಕ್ರಾಫ್ಟ್ ಟೀಚರ್ ಇವರಿಗೆ ಕೂಡ ನಾವು ನೆನಪಿನ ಕಾಣಿಕೆಯನ್ನು ನಮ್ಮ ಸಹಾಯಕ ಶಿಕ್ಷಣ ಯೋಜನಾಧಿಕಾರಿಗಳು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಲಭವನ ಸೊಸೈಟಿ ಬೆಂಗಳೂರು ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಜಂಟಿ ಆಶ್ರಯದಲ್ಲಿ ಈ ಬೇಸಿಗೆ ಶಿಬಿರ ಸಮಾರಂಭದಲ್ಲಿದ್ದೇವೆ. ನಾವು 25ರಿಂದ 27 ತನಕ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನು ಅಭಿನಂದಿಸ್ತೇನೆ. ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯ ಅತಿಥಿಗಳಿಗೆ ನಾನು ಅಭಿನಂದಿಸ್ತೇನೆ. ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ತರಬೇತಿ ಕೊಟ್ಟಂಥ ಶಿಕ್ಷಕರಿಗೆ, ಶಾಲಿನಿ ಮೇಡಮ್ ಅವರಿಗೆ ಹಾಗೂ ಪ್ರಮೋದ್ ಸರ್ಗೆ ಮತ್ತು ಹರೀಶ್ ಅವರು ಮತ್ತು ಎಲ್ಲ ಮೇಲ್ವಿಚಾರಕರಿಗೆ ಅಭಿನಂದಿಸ್ತೇನೆ. ಚಂದದು ಕ್ರಾಫ್ಟ್ಗಳು ಇಟ್ಟದ್ದು ಕಾಣ್ತದೆ ನನಗೆ. ಇಷ್ಟು ಮಕ್ಕಳಿಗೆ ಈ 5 ದಿವಸದಲ್ಲಿ ತರಬೇತಿ ಮಾಡಿದ, 8 ದಿವಸದಲ್ಲಿ ತರಬೇತಿ ಮಾಡಿದ ಇವತ್ತು ಮಕ್ಕಳ ಮುಖದಲ್ಲಿ ನಗುತ್ತಾ ಮಕ್ಕಳು ಇದ್ದಾರೆ. ಈ ಮಕ್ಕಳನ್ನು ಹೇಗೆ ಕಂಟ್ರೋಲ್ ಮಾಡಿದ್ದಾರೆ, ಅವರಿಗೆ ಹೇಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅಂತ ಅಷ್ಟು ಕಷ್ಟಪಟ್ಟಿದ್ದಾರೆ. ನಮ್ಮ ಎಲ್ಲ ಯೋಗ ಮಾಸ್ಟರ್ ಆಗಿರ್ಬೋದು, ಕ್ರಾಫ್ಟು ಟೀಚರ್ ಶಾಲಿನಿ ಮೇಡಮ್ ಆಗಿರ್ಬೋದು, ಎಲ್ಲರೂ ಕೂಡ ಅಷ್ಟು ಕಷ್ಟದಲ್ಲಿ ಅವರಿಗೆ ಆ ವಿದ್ಯೆ ಕಲಿಸಿದ್ದಾರೆ. ಮಕ್ಕಳೇ, ಈ ವಿದ್ಯೆಯನ್ನು ನೀವು ಮರೆತು ಬಿಡಬಾರದು. ಈ ವಿದ್ಯೆಯನ್ನು ಕಂಟಿನ್ಯೂ ಮಾಡಬೇಕು. ನಿಮ್ಮ ಮನೆಯಲ್ಲಿ, ನಿಮ್ಮ ಅಕ್ಕಪಕ್ಕದಲ್ಲಿ, ಮತ್ತು ಮುಂದೆ ಶಾಲೆಗೆ ಹೋಗುವಾಗ ಶಾಲೆಯಲ್ಲಿ ಕೂಡ ಇಂಥ ವಿದ್ಯೆಯನ್ನು ನಿಮ್ಮ ಸಹಪಾಠಿಗಳಿಗೆ ಕಲಿಸಿ. ಯಾಕಂದರೆ ಈ ಪ್ರೋಗ್ರಾಮ್ಗಳು ಎಲ್ಲ ಇದರಲ್ಲಿ ಕೂಡ ನಮಗೆ ಯಾವಾಗ ರಜೆ ಸಿಗ್ತದೆ, ನಾವು ಯಾವಾಗ ಫ್ರೀ ಆಗ್ತೇವೆ ಅಂತ ಎಣಿಸ್ತಾರೆ. ಇವತ್ತು ಈ ಬೇಸಿಗೆ ಶಿಬಿರದಲ್ಲಿ ಅವರವರ ಫ್ಯಾಮಿಲಿ ಮನೆಯಲ್ಲಿ ಬೇಸಿಗೆ ಶಿಬಿರಲ್ಲಿ ಹೋಗ್ಬೋದಿತ್ತು, ಬೇಸಿಗೆ ಕಾಲದಲ್ಲಿ ತವರು ಮನೆಗೆ ಎಲ್ಲ ಹೋಗಬಹುದಿತ್ತು. ಆದರೂ ಕೂಡ ಅವರು ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮುಂದಿನ ಮಕ್ಕಳು ಅಭಿವೃದ್ಧಿ ಆಗಬೇಕು, ಅವರು ಕೂಡ ಒಂದು ದಿವಸ ಇನ್ನೂ 10 ಜನರಿಗೆ ಒಂದು ಕಲೆಯನ್ನು ಕಲಿಸುವ ವಿದ್ಯಾರ್ಥಿಗಳು ಆಗಬೇಕಂತ ಅವರ ಆಸೆ ಇತ್ತು. ಅವರ ಎಲ್ಲ ಸುಖ ಸಂತೋಷವನ್ನು ತ್ಯಾಗ ಮಾಡಿ ನಿಮ್ಮೊಟ್ಟಿಗೆ ಸಹಕಾರ ಮಾಡಿದ್ದಾರೆ. ಅವರಿಗೆ ನೀವು ಒಂದು ದೊಡ್ಡ ಚಪ್ಪಾಳೆ ಕೊಟ್ಟು ಅಭಿನಂದಿಸಬೇಕು. ಹಾಗೆ ಮಕ್ಕಳೇ, ನಿಮ್ಮ ತಂದೆ ತಾಯಿಯಂದರೆ ಕೂಡ ನಾನು ಅಭಿನಂದಿಸ್ತೇನೆ. ನಿಮ್ಮನ್ನು ಈ ಶಿಬಿರಕ್ಕೆ ಕಲಿಸಿದಂಥ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಯಾಕೆಂದರೆ ಎಲ್ಲ ತಾಯಂದಿರು ಕೂಡ ಮಕ್ಕಳನ್ನು ಕಲಿಸುವುದಿಲ್ಲ. ಇಂಥ ಕಾರ್ಯಕ್ರಮ ಕಲಿಸಿದ್ದಕ್ಕೆ ನಾನು ಅವರಿಗೆ ಅಭಿನಂದಿಸ್ತೇನೆ. ಹಾಗೂ ಪ್ರತ್ಯೇಕವಾಗಿ ನಮ್ಮ 300 ಗ್ರಾಮ ಪಂಚಾಯತಿಯಲ್ಲಿ ಕುತ್ತಾರ ಶಾಲೆಯಲ್ಲಿ ಈ ಕಾರ್ಯಕ್ರಮ ಒಂದು ಮಾಡಿದ್ದಕ್ಕೆ ಕೂಡ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ನಮ್ಮ ಗ್ರಾಮದಲ್ಲಿ ಆದಷ್ಟು ಕಾರ್ಯಕ್ರಮ ಎಲ್ಲ ಇಲಾಖೆಯವರು ಕೂಡ ಮೊದಲು ನೋಡೋದು ನಮ್ಮ 300 ಗ್ರಾಮ ಪಂಚಾಯತಿ. ಯಾಕಂದರೆ ಯಾವಾಗಲೂ ಕೂಡ ನಾವು ಆಗುವುದಿಲ್ಲ ಅಂತ ಹೇಳುವುದಿಲ್ಲ. ನಮಗೆ ಸಮಯ ಇಲ್ಲದಿದ್ದರೂ ಕೂಡ ಆಯಿತು, ನಿಮಗೆ ನಮ್ಮ ಸಹಕಾರ ಯಾವಾಗಲೂ ಇದೆ ಅಂತ ನಮ್ಮ ಪಂಚಾಯತಿ ಅಭಿವೃದ್ಧಿ ಆಗಿರ್ಬೋದು, ನಮ್ಮ ಕುತ್ತಾರ ಶಾಲೆ HM ಆಗಿರ್ಬೋದು, ಮತ್ತು ಎಲ್ಲ ಉಪಾಧ್ಯಕ್ಷರು, ಪಂಚಾಯತ್ ಸದಸ್ಯರು, ಎಲ್ಲ ಮತ್ತು ಸಿಬ್ಬಂದಿ ವರ್ಗಗಳು ಕೂಡ ನಿಮಗೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ನಾನು ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮ ಚಂದ ಮಾಡಿದ್ದಕ್ಕೆ. ಈ ಕಾರ್ಯಕ್ರಮದಲ್ಲಿ 8 ದಿವಸದಲ್ಲಿ ಮಾಡಬೇಕಾದ್ರೆ ಅಷ್ಟೇ ಶ್ರಮ ಪಟ್ಟಿದ್ದಾರೆ. ಆ ಶ್ರಮದ ಹಿಂದೆ ಎಲ್ಲ ಪಾಲುಗಳು ಇದೆ. ಅವರಿಗೆ ನಾನು
ಇನ್ನೊಂದು ಸಲ ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಶಿಬಿರವನ್ನು ನಡೆಸಿದ ಇಲಾಖೆಗೆ ಧನ್ಯವಾದವನ್ನು ತಿಳಿಸುತ್ತಾ, ಅದೇ ರೀತಿ ಮಕ್ಕಳಿಗೆ ಈ ಒಂದು ಶಿಬಿರದಲ್ಲಿ ಪಡೆದಂತಹ ಏನು ನೀವು ಕಲಿತಂಥ ವಿದ್ಯೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳಿದಂಥ ಕಿವಿ ಮಾತಿನೊಂದಿಗೆ ನಮಗೆ ಶುಭ ಹಾರೈಸಿದಂಥ ಅಧ್ಯಕ್ಷರಿಗೆ ಧನ್ಯವಾದಗಳು ಸರ್. ಮುಂದೆ ಧನ್ಯವಾದ ಸಮರ್ಪಣೆ, ಆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ವತಿಯಿಂದ ನಾವು ಇಂದು 8 ದಿನಗಳ ಕಾಲ ನಾವು ಈ ತರಬೇತಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಂಡ್ವಿ. ಬೇಸಿಗೆ ಶಿಬಿರದಲ್ಲಿ ಮಕ್ಕಳು ತುಂಬ ನಾವು ಶಿಬಿರ ಫಸ್ಟಿಗೆ ಹೇಗೆ ಆಗ್ತದೆ ಅಂತ ಹೇಳಿ ನಾವು ನಮಗೆಲ್ಲ ಸಪೋರ್ಟ್ ಸಿಗ್ತದ ಇಲ್ವಾ ಅಂತ ಅಂದ್ಕೊಂಡು ನಾವು ಪ್ರತಿಯೊಂದನ್ನು ವಿಚಾರ ಮಾಡಿದ್ವಿ. ಆವಾಗ ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ನಮಗೆ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಸಿಕ್ಕಿದ್ರು. ಹಾಗಾಗಿ ನಮಗೆ ಶಿಬಿರವನ್ನು ನಡೆಸಲಿಕ್ಕೆ ಮತ್ತು ಎಲ್ಲವನ್ನು ಅರೇಂಜ್ಮೆಂಟ್ ಮಾಡಲಿಕ್ಕೆ ನಮಗೆ ಇಲ್ಲಿ ಸಮುದಾಯದ ಸಹಕಾರ ನಮಗೆ ಮುಖ್ಯವಾಗಿ ಸಿಕ್ಕಿತು. ಹಾಗಾಗಿ ಮುಖ್ಯವಾಗಿ ಇಲ್ಲಿಯ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ವಿಲ್ಫ್ರೆಡ್ ಡಿಸೋಜಾ ಇವರಿಗೆ ನಾನು ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಯಶಸ್ವಿಯಾಗಲು ಕಾರಣಕರ್ತರಾಗಿರುವಂತಹ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇಂದಿನ ಮೈಕ್ ವ್ಯವಸ್ಥೆಯನ್ನು ಸಹ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ, ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತಾ, ಮತ್ತು ಪ್ರಮುಖವಾಗಿ ಭರತನಾಟ್ಯ ನಿಜವಾಗ್ಲೂ 1 ವಾರದಲ್ಲಿ ಸರ್ ನಮಗೆ ಅಷ್ಟೊಂದು ಈ ಮಕ್ಕಳಿಗೆ ಇಂಥ ಮಕ್ಕಳಂತಂತ ಹೇಳಿದರೆ ಎಲ್ಲರೂ ಕೆಲವೊಬ್ಬರು ಅದರಲ್ಲಿ ಅರ್ಧ ಮಕ್ಕಳು ಕೇಳೋದೇ ಇಲ್ಲ. ಅಂಥ ಮಕ್ಕಳನ್ನು ಅವರು ಅವರ ದಾರಿಗೆ ತಗೊಂಡು ಬಂದು ಅವರಿಗೆ ಭರತನಾಟ್ಯವನ್ನು ಮಾಡದೇ ಇರೋ ಮಕ್ಕಳೆಲ್ಲ ಭರತನಾಟ್ಯ ಮಾಡಿದ್ದಾರೆ. ಯಾಕಂದರೆ ಅದ್ರ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದಂತಹ ಜ್ಞಾನ ಇಲ್ಲ. 1 ವಾರದಲ್ಲಿ ಇವರು ಸ್ವಲ್ಪ ಇಷ್ಟು ಕಲ್ತಿದ್ದಾರಂದರೆ ಸರ್ ಹತ್ರ ಹೋದರೆ ಕಲೀಲಿಕ್ಕೆ ಹೋದರೆ ತುಂಬಾ ಪರ್ಫೆಕ್ಷನ್ ಆಗ್ಬೋದು ಅಂತ ಹೇಳ್ತಾ ಪ್ರಮೋದ್ ಸರ್ ನಮಗೆ ನಮಗೆ ಬೇಸಿಗೆ ಶಿಬಿರ ಹಮ್ಮಿಕೊಳ್ಳುವಾಗ ನಮಗೆ ಆಯಿತು ನಾನು ಬರ್ತೇನೆ ಅಂತ ಹೇಳಿ ಒಪ್ಕೊಂಡಿದ್ದಕ್ಕೆ ನಾನು ಪ್ರಮೋದ್ ಸರ್ ಉಳ್ಳಾಳವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಕ್ರಾಫ್ಟ್ ಟೀಚರ್ ಆಗಿರುವಂಥ ಶ್ರೀಮತಿ ಶಾಲಿನಿ ಇವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಯೋಗ ಗುರುಗಳಾಗಿರುವಂತಹ ಪ್ರಭಾಕರ್ ಸರ್ ಇವತ್ತು ಬರ್ತೇನೆ ಅಂತ ಹೇಳಿದರು, ಅನಿವಾರ್ಯ ಕಾರಣದಿಂದ ಅವರಿಗೆ ಬರಲಿಕ್ಕೆ ಆಗಲಿಲ್ಲ, ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ತ್ಯಾಗಂ ಸರ್ ಮತ್ತು ಧನಲಕ್ಷ್ಮಿ ಮೇಡಮ್ ಅವರೆಲ್ಲ ನಮಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ, ಅವರಿಗೂ ಸಹ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ನಾವು ಹೊರ ಸಂಚಾರ ಹೋಗಬೇಕಂತ ಹೇಳಿದರೆ ನಮಗೆ ಬಸ್ಸಿನ ವ್ಯವಸ್ಥೆಯನ್ನು MLA ಸರ್ ಮುಖಾಂತರ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಾಡಿಕೊಟ್ರು, ಅವರಿಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ನಮಗೆ ಇಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಸಹಕಾರವನ್ನು ನೀಡಿದಂತಹ ನಮ್ಮ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಕ್ರಾಫ್ಟನ್ನು ಅವರ ಜೊತೆ ಸಹಾಯಕ ಅವರ ಸ್ಟೂಡೆಂಟ್ ಅಂತೆ ಅವರು ಅವರ ಸ್ಟೂಡೆಂಟ್ ಅಂತೆ ಮೇಡಮ್ಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ. ಅವರು ಕ್ರಾಫ್ಟ್ ಮಾಡುವಾಗ ಅವ್ರ ಜೊತೆ ಬರ್ತಾಯಿದ್ರು ಭರತ್, ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯವಾಗಿ ಹೊಸಕುರ್ಲ ಚಾನಲ್ನವ್ರಿಗೆ ನಾನು ಈಗ ಜಸ್ಟ್ ಹೇಳಿದ್ದಷ್ಟೇ ಸ್ಟಾರ್ಟ್ ಆಗೋಕ್ಕಿಂತ 10 ಮಿನಿಟ್ಸ್ ಹಿಂದೆ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮಕ್ಕಳ ತಾಯಂದಿರು ಮೇಯ್ನಾಗಿ ಇಲ್ಲಿ ಬೇಸಿಗೆ ಶಿಬಿರವನ್ನು ಎಲ್ಲರನ್ನು ಕಳಿಸಿಕೊಟ್ಟಿದ್ದೀರಿ, ಮಕ್ಕಳ ತಾಯಂದಿರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ನೀವೆಲ್ಲರೂ ಮಕ್ಕಳಿಗೆ ಮುಖ್ಯವಾಗಿ ನಾವೊಂದು ಶಿಬಿರ ಮಾಡಬೇಕಂತ ಹೇಳಿದರೆ ನೀವು ಮುಖ್ಯ. ಹಾಗಾಗಿ ಎಲ್ಲರೂ ಆಸಕ್ತಿಯಿಂದ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ತುಂಬ ಆಸಕ್ತಿಯಿಂದ ಬಂದಿದ್ದೀರಾ, ಕೇಳಿದ್ದೀರಾ. ಇಂಥ ಶಿಬಿರಕ್ಕೆ ಇನ್ನೂ ಹೆಚ್ಚಾಗಿ ಹೋಗಿ ಜ್ಞಾನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮೇಲ್ವಿಚಾರಕರಾಗಿರುವಂತಹ ಶ್ರೀಮತಿ ಶೀತಾ, ಹಾಗೆ ಶಂಕರಿ ಮತ್ತು ಶಾಲಿನಿ, ಎಲ್ಲರಿಗೂ ಸಹ ಅವರ ಮಕ್ಕಳನ್ನೂ ಸಹ ಕರ್ಕೊಂಡ್ಬಂದರು ಶಾಲಿನಿಯವರು. ಹಾಗೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳ ತಾಯಂದಿರಾಗಿರ್ಬೋದು, ಪೋಷಕರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾಗಿರುವಂತಹ ಪ್ರತಿಯೊಬ್ಬರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ
ಮಕ್ಕಳಿಗೆ ಒಂದು ವಾರದಲ್ಲಿ ಭರತನಾಟ್ಯಕ್ಕೆ ಸಂಬಂಧಪಟ್ಟಾಗೆ ಒಂದು ವಾರದಲ್ಲಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಅವರು ಕಲಿಸಿಕೊಟ್ಟಿದ್ದಾರೆ. ಅದರ 2 ಪ್ರದರ್ಶನ ಇದೆ, ಅದನ್ನು ಸರ್ ಅದನ್ನು ತಿಳಿಸಿಕೊಡ್ತಾರೆ. नमो नमो भारतांबे सर्वतीर्थस्वरूपिणी काश्या हि काशसे माता त्वं हि सर्वप्रकाशिका नमो नमो भारतांबे गुरुस्त्वं जगदापदा वेद वेदान्त गम्भीरे निर्वाण सुखदारी
सायकल सायकल व मारी सोनानी सायकल सायकल पर बसीन मी कशी रामवा Mama pita pita de, mama pita pita de, mama pita pita de, mama pita de, mama pita pita de, mama pita pita de, mama pita pita de, mama pita de. शेती पुष्पवती शेती पुष्पवती शेती पुष्पवती कभी लगे मोनालिसा कभी कभी लगे ललिता और कभी जैसे माधव परी हाय मेरी परम 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 सुंदरी हाय मेरी परम 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 सुंदरी सर से पैर तलक बेतहाशा हुस्न से भरी हाय मेरी परम 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 सुंदरी ಚೆನ್ನಾಗಿರ್ತಿದ್ವಿ ಲವ್ ಮಾಡಿದ್ವಿ ಹಾಳಾಗೋದ್ವಿ ಫ್ರೆಂಡ್ಶಿಪ್ ಮಾಡಿದ್ವಿ ಉದ್ಧಾರ ಆದ್ವಿ ಫ್ರೆಂಡ್ಶಿಪ್ ರಿಲಿಜನ್ ಫ್ರೆಂಡ್ಶಿಪ್ ಎಮೋಷನ್ ಫ್ರೆಂಡ್ಶಿಪ್ ಸೊಲ್ಯೂಷನ್ ಅನ್ನುವಂತ ಗೆಳೆಯ ಸಲ
ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ ನೀನು ಮಿನು ಮಿನು ಮಿನುಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ ಕೇಳೆ ಚೆಲುವೆ ಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ
ರಾಶಿಯು